ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ಕವಯಿತ್ರಿ ಪ್ರಮೀಳಾ ಪೂಜಾರಿ ಅವರು ಇದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ತೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಮೇಡಮ್, ಕಾರ್ಯಕ್ರಮದ ಮೊದಲಿಗೆ ನಿಮ್ಮದೊಂದು ಚಿಕ್ಕ ಪರಿಚಯವನ್ನು ಮಾಡಿಕೊಡಿ. ಅಂದರೆ ನಿಮ್ಮ ಹುಟ್ಟೂರು, ನೀವು ಕಲಿತಿರುವಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ವಿವರಣೆ. ನನ್ನ ಹೆಸರು ಪ್ರಮೀಳಾ ಪೂಜಾರಿ. ನಾನು ಮೂಲತಃ ಕುಂದಾಪುರದವಳೆ, ಅಲ್ಲೇ ಹುಟ್ಟಿ ಬೆಳೆದದ್ದು. ನಂದು ಪ್ರೈಮರಿ ಎಜುಕೇಷನ್ ಎಲ್ಲ ಅಲ್ಲೇ ನಿಯರ್ ಬೈ ಒಂದು ಗೌರ್ಮೆಂಟ್ ಸ್ಕೂಲಲ್ಲಾಯಿತು. ನೆಕ್ಸ್ಟು PUC ಕೋಟೇಶ್ವರ ಕಾಲೇಜಲ್ಲಿ, ಗೌರ್ಮೆಂಟ್ ಅದು ಸಹ. ನಂತರ ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡಿದೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಲ್ಲಿ. ಅದಾದಮೇಲೆ MNC ಕಂಪ್ನಿಲಿ ವರ್ಕ್ ಮಾಡಿದೆ. ಆಫ್ಟರ್ ದಟ್ ಮದುವೆ ಆಯಿತು. ಮದುವೆ ಆದಮೇಲೆ ಪುನಃ ಶಿಕ್ಷಕ ವೃತ್ತಿಯಲ್ಲಿ ನನಗೆ ಸ್ವಲ್ಪ ಏನೋ ಆಸಕ್ತಿ ಜಾಸ್ತಿ ಬಂದು ಅಲ್ಲಿ ಹೋಗ್ಲಿ ಮೊದಲು ಪ್ರೈವೇಟ್ ಸ್ಕೂಲಿಗೆ ಹೋದೆ. ನಂತರ ಮಕ್ಕಳೆಲ್ಲ ಇಲ್ಲ ನೀವು ಗೌರ್ಮೆಂಟ್ ಸ್ಕೂಲ್ಗೆ ಬರಬೇಕು ಅಂತ ಹೇಳಿದ್ರಂತ, ಅದಕ್ಕಾಗಿ ನಾನು ಪುನಃ DELED D.Ed ಕೋರ್ಸ್ ಮಾಡಿದೆ. ಅದು ಕಂಪ್ಲೀಟ್ ಆಗಿದೆ. ಈಗ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ, ಹಾನರೇಬಲ್ ಟೀಚರ್ ಆಗಿ. ಎಲ್ಲಿ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರವಾಡಿ, ಕುಂಬಾಶಿ ಹತ್ರ ಇದೆ, ಕುಂದಾಪುರ. ಮತ್ತೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೇಲಿ ಈಗ ನಾನು, ಅಮ್ಮ, ಅಣ್ಣ ಇದ್ದಾನೆ, ನನ್ನ ಜೊತೆ ಹಸ್ಬೆಂಡ್ ಇದ್ದಾರೆ, ನನ್ಗೆ ಮಗಳಿದ್ದಾಳೆ 5 ವರ್ಷದವಳು. 5 ವರ್ಷದವಳು. ಮತ್ತೆ ಈ ಬರವಣಿಗೆಯಲ್ಲಿ ಆಸಕ್ತಿ ನಿಮ್ಮಲ್ಲಿ ಎಂದಿನಿಂದ ಮೂಡಿತು? ಬರವಣಿಗೆಯಲ್ಲಿ ಆಸಕ್ತಿ ಅಂತ ಏನಿಲ್ಲ. ನನಗೆ ಸಣ್ಣದಿಂದ ಕನ್ನಡ ಭಾಷೆ ಮೇಲೆ ತುಂಬ ಅಭಿಮಾನ, ತುಂಬ ಇಷ್ಟ. ನಾನೊಂದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಇರುವಾಗಲೇ ನನ್ನ ಕನ್ನಡ ಪುಸ್ತಕನ ಓದೋದು ಬಿಟ್ಟು ಅಣ್ಣಂದು 2 ವರ್ಷ ದೊಡ್ಡ ಕ್ಲಾಸ್, ಅವನ ಪುಸ್ತಕ ಓದೋದು, ಕತೆ ಪುಸ್ತಕ ಓದೋದು, ರಾಮಾಯಣ ಮಹಾಭಾರತ, ಹೀಗೆ ಅಲ್ಲಿಂದ ಒಂದು ಆಸಕ್ತಿ ಬೆಳ್ಕೊಳ್ತಾ ಬಂತು. ಆದ್ರೆ ನಾನಲ್ಲಿ ಕವನ ಬರಿತೇನೆ, ಕತೆ ಬರಿತೇನೆ ಆ ತರ ಏನು ಒಂದು ಯೋಚನೆ ಇರ್ಲಿಲ್ಲ. PUCಗೆ ಹೋದಾಗ ಅಲ್ಲಿ ಏನೋ ಸ್ವಲ್ಪ 1-2 ಬರಿಲಿಕ್ಕೆ ಶುರು ಮಾಡಿದೆ. ನನ್ನ ಸ್ನೇಹಿತೆಯರು ಸಪೋರ್ಟ್ ಮಾಡಿದ್ರು, ನೀನ್ ಬರಿ, ನಿನ್ಗೆ ಒಳ್ಳೆ ಒಂದು ಏನು ಫ್ಯೂಚರ್ ಇದೆ ಬರಿ ಅಂತ. ಆದ್ರೆ ಅಲ್ಲೇ ಡಿಸ್ಕಂಟಿನ್ಯೂ ಆಯ್ತು. ಯಾಕಂದ್ರೆ ನಾನು ಪುನಃ ಹೈಯರ್ ಎಜುಕೇಶನ್ ಹೋದಾಗ ನನ್ಗೆ ಅಲ್ಲಿ ಸ್ಟಡೀಸ್ ಜಾಸ್ತಿ ಆಯ್ತು, ಇದ್ರ ಮೇಲೆ ನಾನು ಫೋಕಸ್ ಮಾಡ್ಲಿಲ್ಲ. ಪುನಃ ನನ್ನ ಎಲ್ಲಿ ಕವನ ಕತೆ ಎಲ್ಲಿ ಹಿಡ್ಕೊಳ್ತು ಅಂದ್ರೆ ಕೊರೋನಾ ಟೈಮಲ್ಲಿ ಎಲ್ರಿಗೂ ಮೋಸ್ಟ್ಲಿ ಏನು ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಹೊರಗೆ ಬಂದಿರ್ಬೋದೇನೋ. ಮನೇಲಿದ್ದೆ, ಹಾಗೆ ಸ್ವಲ್ಪ ಬರಿತಾ ಇದ್ದೆ. ಬೇರೆ ಬೇರೆ ಅಪರ್ಚುನಿಟೀಸ್ ಎಲ್ಲ ಬಂದಾಗ ಈ ಜಾಲತಾಣದಲ್ಲಿ ಜಾಸ್ತಿ ಇರುತ್ತಲ್ವಾ, ಅಂತರ್ಜಾಲದಲ್ಲಿ, ಹೀಗೆ ಒಂದೊಂದೇ ಶುರುವಾಯ್ತು. ಮೈಸೂರು ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಅಂತ ಒಂದಿದೆ ಶಿಕ್ಷಕರಿಗಾಗಿ. ಅಲ್ಲಿಂದ ನನ್ಗೊಂದು ಮೇಯ್ನ್, ನನ್ನ ಕವನ ಅವ್ರು ಯಾರೋ ಒಬ್ರು ಗುರ್ತಿಸಿ, ಇಲ್ಲ ಇವ್ರು ಒಳ್ಳೆ ಕವನ ಹೇಳ್ತಾರೆ, ನಮ್ಗೆ ಬೇಕು, ಪ್ರತಿಭೆ ಇದೆ ಅಂತ ಗುರ್ತಿಸಿ ಕರೆದ್ರು. ಅಲ್ಲಿಂದ ಒಂದು ಶುರುವಾದ ಜರ್ನಿ ಈಗ ಇಲ್ಲಿಗೆ ಬಂದು ತಲುಪಿದೆ. ಅನೇಕ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ತು. ಹಾಗೆ ರೇಡಿಯೋ ಮಣಿಪಾಲದಲ್ಲಿ ಕಥಾ ವಾಚನ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಹೀಗೆ ನಡೀತಾ ಇದೆ. ಅಂದ್ರೆ ಮೊದಲು ನಿಮ್ಗೆ ಓದಿನಲ್ಲಿ ಆಸಕ್ತಿ ಇತ್ತು, ಏನ್ ಸಿಕ್ಕಿದ್ರು ಓದ್ತಾ ಇದ್ದೀರಿ ಅಂತ ಹೇಳಿದ್ರಿ. ಮತ್ತೆ ಅದೇ ಅಣ್ಣನ ಪುಸ್ತಕ ಓದ್ತೇನೆ ಅಂತ ಹೇಳಿದ್ರಿ. ಮತ್ತೆ ಬೇರೆ ಯಾವ ಕೃತಿಗಳನ್ನೆಲ್ಲ ಓದಿದ್ರಿ? ಓದಿನಲ್ಲಿ ಆಸಕ್ತಿ ಅಂದಾಗ ಈಗ ನೀವು ಕಾಲೇಜಿಗೆಲ್ಲ ಹೋದಾಗೆಲ್ಲ ಬೇರೆ ಬೇರೆ ಓದ್ತೀರಿ ನೀವು. ಅದೇ ಕೃತಿಗಳಂದ್ರೆ ನನ್ಗೆ ಆಲ್ಮೋಸ್ಟ್ ಜಾಸ್ತಿ ಇಷ್ಟ ಆಗುವಂತದ್ದು ಈ ಏನು ಜನರಲ್ ಆಗಿ ಫ್ಯೂಚರಿಗೆ ಏನಾದ್ರೂ ಹೆಲ್ಪ್ ಆಗುವಂಥದ್ದು. ಇವರದ್ದು ವಿಜಯಕ್ಕೆ 3 ಮೆಟ್ಟಿಲು, ವಿಜಯೇಂದ್ರ ಅವ್ರ ಅದಾಗಿರ್ಬೋದು. ಇನ್ನು ಕವನ ಎಲ್ಲ ಬಂದ್ರೆ ಆಲ್ಮೋಸ್ಟ್ ಕುವೆಂಪು, ದ.ರಾ. ಬೇಂದ್ರೆ ಎಲ್ಲ ಅಚ್ಚುಮೆಚ್ಚಿನದ್ದು. ಓದುವಾಗ ಸಹ ಯೋಚನೆ ಮಾಡ್ತೀರಿ ಏನಾದ್ರೂ ನಮ್ಗೆ ಅದರಿಂದ ಭವಿಷ್ಯಕ್ಕೆ ಏನಾದ್ರೂ ಆಗ್ಬೇಕು ಅಂತ? ಯಾಕಂದ್ರೆ ತುಂಬಾ ಪುಸ್ತಕಗಳು ಆ ತರ ಇದಾವೆ. ಅಂತದ್ದೇ ನಾನು ಜಾಸ್ತಿ ಓದುವಂತದ್ದು. ನಾನು ಮುಂದೆ ಬರಿಬೇಕಂದ್ರು ಮೊದಲಿಗೆ ಕೊಡುವಂತ ಪುಸ್ತಕ ಅದೇ ತರ ಆಗಿರ್ಬೇಕು. ಎಲ್ರೂ ಓದ್ಬೇಕು, ಜೀವನಕ್ಕೇನೋ ಅದ್ರಲ್ಲಿ ಅಳವಡಿಸ್ಕೊಳ್ಬೇಕು. ಅಂದ್ರೆ ಜೀವನಕ್ಕೊಂದು ದಾರಿ ಅಂತ ಹೇಳಿ ಆಗ್ತದೆ. ಕೆಲವು ಸಲ ಕೆಲವೊಂದು ಪುಸ್ತಕಗಳು ಸಿಗ್ತವೆ, ಆ ಪುಸ್ತಕಗಳನ್ನು ನೋಡಿದಾಗ ನಿಜವಾಗಿ ಬದುಕಲ್ಲಿ ಸೋತಂತವರು ಎದ್ದು ನಿಲ್ಲುವಂತ ಎಷ್ಟೋ ಅದರಲ್ಲಿ ಅವಕಾಶಗಳು ಇರ್ತವೆ. ಒಂದು ಬದುಕಲು ಕಲೀರಿ ಅನ್ನುವಂತ ಒಂದು ಪುಸ್ತಕ, ಅದು ಸಹ ಹಾಗೆ. ಅಂದ್ರೆ ಅಂತ ಪುಸ್ತಕಗಳ ಬಗ್ಗೆ ನೀವು ಆಸಕ್ತಿಯನ್ನು ಕೊಡ್ತಾ ಇದ್ದೀರಂತೆ. ಈಗ ನೀವು PUCಯಲ್ಲಿ ಬರ್ದ್ರಿ ಅಂತ ಹೇಳಿದ್ರಿ. ಏನಾದ್ರೂ ಬರವಣಿಗೆ ಅಂದ್ರೆ ಸಡನ್ ಅಂತ ಹೇಳಿ ಏನು ಬರೆಯುವುದಿಲ್ಲ, ಏನೋ ಒಂದು ಮನಸ್ಸಿನಲ್ಲಿ ಯೋಚನೆಗಳು ಬರ್ತವೆ, ನಾನು ಬರೀಬೇಕು. ಅದು ನಿಮ್ಗೆ ಹೇಗೆ ಅನ್ನಿಸಿತು?
PUCಲಿ ನಾನು ಫಸ್ಟ್ ಬರ್ದದ್ದು ಸ್ನೇಹದ ಬಗ್ಗೆನೇ ಕವನ. ನನ್ಗೆ ಒಳ್ಳೆ ಒಂದು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು PUC ಹೋದ್ ಕೂಡಲೇ. ಹೊಸ ವಾತಾವರಣ, ಯಾರು ಪರಿಚಯ ಇಲ್ಲ. ಅಲ್ಲೇ ಒಂದ್ 2-3 ಜನ ಕ್ಲೋಸ್ ಆದ್ರು. ಅವ್ರ ಮೇಲೆ ಒಂದು ಕವನ ಬರ್ದದ್ದು. ಅವರೇ ಅದನ್ನ ಇಷ್ಟಪಟ್ಟು ಹೇಳಿದ್ರು, ಮುಂದೆ ನಿನ್ಗೆ ಫ್ಯೂಚರ್ ಇದೆ, ನೀನ್ ಯಾವ ವೃತ್ತಿಗೆ ಹೋದ್ರು ಇದನ್ನ ಬಿಡ್ಬೇಡ, ಬರವಣಿಗೆಯನ್ನು ಬಿಡ್ಬೇಡ ಅಂತ ಹೇಳಿದ್ರು. ಬಟ್ ನಾನು ಅಲ್ಲಿ ಬಿಟ್ಟೆ. ಪುನಃ ಕೊರೋನಾದಿಂದ ಪುನಃ ಅದು ನನ್ನ ಲೈಫಿಗೆ ವಾಪಸ್ ಬಂತು. ಹೆಚ್ಚಾಗಿ ಬರವಣಿಗೆ ಅನ್ನೋದು ಹೀಗೆ ಅಲ್ಲ, ಏನೋ ಒಂದು ಸ್ಫೂರ್ತಿ ಸಿಕ್ಕಿದಾಗ ಬರೀತೀವಿ, ಮತ್ತೆ ಗೊತ್ತಿಲ್ಲದಾಗೆ ಅದು ಎಷ್ಟೋ ವರ್ಷ ಸದ್ದೇ ಇರುದಿಲ್ಲ, ಅಲ್ಲಲ್ಲೇ ಇರುತ್ತೆ. ಮತ್ತೆ ಈ ನಿರಂತರ ಎಲ್ಲ ಇದೆಯಲ್ಲ, ಅದ್ರಲ್ಲೆಲ್ಲ ಬರ್ದು ಬರಿತಾ ಇದ್ರಿ. ಮತ್ತೆ ಪೇಪರಿಗಾದ್ರೆ ನ್ಯೂಸಿಗಾದ್ರೆ ಜಾಸ್ತಿ ಆರ್ಟಿಕಲ್ ಏನಾದ್ರು ಬರ್ದು ಕೊಡುವಂತದ್ದು. ಉದಯವಾಣಿ ಬಂದಿದೆ, ಪ್ರಕಟಗೊಂಡಿದೆ. ಉದಯವಾಣಿಗೆ ಒಂದು ಕೊಟ್ಟಿದೆ. ಲೇಖನ ಅಂದ್ರೆ ಯಾವ್ದ್ರ ಬಗ್ಗೆ ಬರ್ದ್ರಿ? ಏನೋ ಒಂದೇ, ಫಾರ್ ಎಕ್ಸಾಂಪಲ್ ಹೇಳಿದ್ರಲ್ಲ ಬದುಕಿಗೆ ಬೇಕು ಅದು ಅಂತದ್ ಬೇಕಂದಲ್ಲ, ಏನಾದ್ರೂ ಎಲ್ಲಾದ್ರೂ ಏನೋ ಪ್ರಾಬ್ಲಮ್ ಇದೆ ಅಂತ ಆತರ ಮ್ಯಾಟರ್ ಬಂದ್ರೆ ಅಂತದ್ರ ಬಗ್ಗೆ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಆತರ ಬರ್ದ್ಕೊಡಿ. ಜೀವನಕ್ಕೆ ಇಂಪಾರ್ಟೆಂಟ್ ಕೊಡುವಂತ, ಹೇಗೆ ಅದನ್ನ ಸಾಲ್ವ್ ಮಾಡ್ಕೋಬಹುದು ಆತರ. ಮೊದಲು ಬರೆದಾಗ 2-3 ಜನ ಸ್ನೇಹಿತರಿದ್ರು, ಪ್ರೋತ್ಸಾಹಿಸಿದ್ರು ಅಂತ ಹೇಳಿದ್ರಿ. ನಂತರ ದಿನಗಳು ಹೇಗೆ ಪ್ರೋತ್ಸಾಹ ಸಿಕ್ಕಿದ್ದು? ನಂತರ ಅಂದ್ರೆ ನಾನು ಹೇಳಿದ್ನಲ್ಲ, ಕೊರೋನಾ ಟೈಮಲ್ಲಿ ನಾನು ವಾಪಸ್ ಬಂದದ್ದು. ಅದಕ್ಕೆ ಅಲ್ಲಿಂದ ನಂಗೆ ತುಂಬಾ ದೊಡ್ಡ ಅಂದ್ರೆ ಹೇಳಿಕ್ಕಾಗಲ್ಲ. ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲ ಅದ್ರಲ್ಲೆಲ್ಲ ಸ್ಪರ್ಧೆಗಳು ನಡೀತಾ ಇತ್ತು, ಅದರಲ್ಲಿ ಭಾಗವಹಿಸಿದ್ರಿ. ಮತ್ತೆ ಇವಾಗ ಫುಲ್ ಇಡೀ ದೊಡ್ಡ ಕುಟುಂಬ ಕರ್ನಾಟಕದಲ್ಲಿ ಆಲ್ ಓವರ್ ಹೆಚ್ಚಿನ ಟೀಚರ್ಸ್ ಅದ್ರಲ್ಲೇ ಟಚ್ ಅಲ್ಲೇ ಇದ್ದಾರೆ, ಪ್ರತಿಭಾ ಪರಿಷತ್ ಅದರಿಂದ. ಅದಾದ್ಮೇಲೆ ಈಗಂತೂ ಅನೇಕ ವೇದಿಕೆಗಳು, ಮೊದ್ಲಿನಾಗೆ ಅಲ್ಲ, ಎಲ್ಲ ಕಡೆ ಒಂದಿಷ್ಟು ಕವಿಗೋಷ್ಠಿ ಮಾಡ್ತಾರೆ, ಎಲ್ಲ ಕಡೆ ಕರೀತಾರೆ, ತುಂಬಾ ವೇದಿಕೆ ಇದೆ. ನನ್ಗೆ ಹೆಲ್ಪ್ ಆಗ್ತಾ ಇದೆ. ಹಾಗೆ ಸಮಯದ ಹೊಂದಾಣಿಕೆ ಸಹ ಸ್ವಲ್ಪ ಕಷ್ಟದ ವಿಷಯ. ಪ್ರೋತ್ಸಾಹ ಕೊಡುವಂತದ್ದು ನೀವು ಹೇಳಿದಾಗೆ ಇತ್ತೀಚೆಗೆ ತುಂಬಾ ಇದಾವೆ. ಮೊದ್ಲೆಲ್ಲ ನೋಡಿ ಬರ್ದಾಗ ಆಕಾಶವಾಣಿಗೆ ಕಳಿಸೋದು ಅಥವಾ ಕೆಲವೊಂದು ಪತ್ರಿಕೆಗಳಿಗೆ ಕಳಿಸೋದು ಆಗ್ತಿತ್ತು. ಈಗ ಹಾಗಿಲ್ಲ, ಎಲ್ಲಿ ಸಹ ಹಾಕ್ಬೋದು. ಹಾಗಾಗಿ ಎಷ್ಟೋ ಪ್ರತಿಭೆಗಳು ಹುಟ್ಟಿಕೊಂಡವ ಅಂತ ಹೇಳ್ಬೋದು. ಅದು ಸಹ ಹೆಚ್ಚಿನ ಜನ ಹೇಳೋದೇ ಕೊರೋನಾ ಸಮಯದಲ್ಲೇ. ವಾಟ್ಸಪ್ ಅಲ್ಲಿ ಅಂದ್ರೆ ಮನೆಯಲ್ಲಿ ಕೂತಿರ್ತಿದ್ರು, ಏನೇನೋ ಬರೀತಿದ್ರು. ನಿಮ್ಗೆ ಸಹ ಅದು ಪ್ರೇರಣೆ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದೀರಿ. ಆ ನಂತರದ ದಿನಗಳಲ್ಲಿ ಹೆಚ್ಚಾಗಿ ಈಗ ಲೇಖನಗಳನ್ನು ಬರ್ದ್ರಿ ಅಂದ್ರಿ, ಕವನಗಳು ಈ ವಾಟ್ಸಪ್ ಗ್ರೂಪ್ ಅಲ್ಲಿ ಕೆಲವು ಸ್ಪರ್ಧೆ ಅಂತ ಮಾಡ್ತಾ ಇದ್ದಾರೆ. ಹೌದು, ಅಲ್ಲಿಂದನೇ ಜಾಸ್ತಿ ನಾನು ಹಾಕ್ತಾ ಇದ್ರಿ. ವಿಷಯ ಒಂದು ಕೊಟ್ಟರೆ ಮೇಲೆ ಇನ್ನೊಂದು ನೆನಪಿರೋ ವಿಚಾರ ಅಂದ್ರೆ, ನಂದು D.Ed ಎಕ್ಸಾಮ್ ಅಲ್ಲಿ ಫಸ್ಟ್ ಇಯರ್ ಎಲ್ಲ ಸೆಕೆಂಡ್ ಇಯರ್ ಒಂದು ಎಕ್ಸಾಮ್ ಇತ್ತು, ಕನ್ನಡ ಎಕ್ಸಾಮ್ ಅಲ್ಲಿ. ಅವ್ರೇನೋ ಅವ್ರು ಆಕ್ಚುಲಿ ಹಿಂಟ್ಸ್ ಎಲ್ಲ ಕೊಟ್ಟಿದ್ರು, ಹೀಗೆ ಬರೀರಿ ಅಂತ. ಅವ್ರು ಕೊಟ್ಟಿರೋ ಹಿಂಟ್ಸ್ ನಾನು ಓದಿಲ್ಲ. ಕವನ ಬರೆಯಿರಿ ಅಂತ ಬರ್ದಿದ್ರು. ಒಂದು ವರ್ಡ್ ನೋಡ್ದೆ, ಸೀದಾ ಉದ್ದಕ್ಕೂ ಕವನ ಬರಿತಾ ಹೋದೆ. ಆಮೇಲೆ ನಾನು ಅದ್ನ ಪ್ರಶ್ನೆ ಸರಿಯಾಗಿ ಓದಿಲ್ಲ. ನನ್ಗೇನ್ ಖುಷಿ ಅಂದ್ರೆ, ಈ ಎಕ್ಸಾಮ್ ಟೈಮ್ ಅಲ್ಲಿ ಯಾರು ಕವನ ಬರ್ದಿರ್ಲಿಕ್ಕಿಲ್ಲ, ಈ ಶಾರ್ಟ್ ಟೈಮ್ ಅಲ್ಲಿ ನಾನೇ ಬರ್ದೆ ಅಂತ. ಪುನಃ ಹೊರಗ್ ಬಂದ್ ನೋಡ್ತೇನೆ, ಆ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅಲ್ಲಿ ಕೊಟ್ಟಿರೋದೇ ಬೇರೆ, ಬೇರೆ. ಅಲ್ಲಿ ನಾಯಿ ಮರಿ ತಿಂಡಿ ಬೇಕು ಆತರ ಲಿಂಕ್ ಮಾಡ್ಕೊಂಡು ಬರೀಲಿಕ್ಕೆ ಹೇಳಿದ್ದಾರೆ. ನಾನೇನ್ ಮಾಡಿದೆ, ನಾನು ಹೊಸ ಕವನನೇ ಬರ್ದಿಟ್ಟು ಬಂದಿದ್ದೇನೆ. ಅಲ್ಲಿ ಕವನ ಮಾರ್ಕ್ಸ್ ಹೋಯ್ತು. ಹೌದು, ಅಂದ್ರೆ ಆ ಖುಷಿಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಏನಂತ ಹೇಳಿ. ಕವನ ಬರೀರೋ ತಕ್ಷಣ ನಿಮ್ಮ ಪ್ರತಿಭೆ ಎಲ್ಲ ಹೊರಗಡೆ ಹಾಕಿಬಿಟ್ರಿ. ಅದೊಂದು ಮಾರ್ಕ್ಸ್ ಹೋಯ್ತು ಅನ್ನೋದೇ ಒಂದು ಬೇಸರ. ಮನೆಯಲ್ಲಿ ಪ್ರೋತ್ಸಾಹ ಹೇಗಿದೆ ಬರವಣಿಗೆಗೆ? ಮನೇಲಿ ಅಂದ್ರೆ ಅಮ್ಮ ಮನೆ ಹೌಸ್ ವೈಫ್, ಅವ್ರು ಅಷ್ಟೇನ್ ಈ ಕವನ ಅದೆಲ್ಲ ಕೆಡಿಸ್ಕೊಳ್ಳೋದಿಲ್ಲ. ನಾನೇನೋ ಬರ್ತೇನೆ ಶಾಲೆಯಿಂದ, ನಂಗೆ ಸಮಯ ಇದ್ರೆ ಬರಿತೇನೆ, ಹಾಗೆ. ಇಲ್ಲಾಂದ್ರೆ ಮೊಬೈಲ್ ಅಲ್ಲೇ ಟೈಪ್ ಮಾಡಿ ಕಳಿಸುವಂತದ್ದು. ಅಷ್ಟೇನ್ ಯಾರಿಗೂ ಮಾಹಿತಿ ಇಲ್ಲ, ಇನ್ನು ಗುರುತಿಸಿಲ್ಲ. ಅವ್ರಿಗಂದ್ ಗೊತ್ತಿಲ್ಲ, ನಾನು ಕವಿಗೋಷ್ಠಿ ಹೋಗ್ತೇನೆ, ಪ್ರೈಸ್ ತರ್ತೇನೆ, ಮಾಡ್ತೇನೆ, ಗೊತ್ತಿಲ್ಲ. ಅದ್ರ ಬಗ್ಗೆ ಅಷ್ಟೇ ಗೊತ್ತಿರುವಂತದ್ದು ಏನು ಅಂತ ಗೊತ್ತಿಲ್ಲ. ಆದ್ರೂ ಪ್ರೋತ್ಸಾಹ ಅಂತೂ ನಿಮ್ಗೆ ಸಿಗುತ್ತೆ, ವಾಟ್ಸಪ್ ಬಳಗದಿಂದ ಸಿಗ್ತಿದೆ, ಸ್ನೇಹಿತರಿಂದ ಸಿಗ್ತಾ ಇದೆ. ಹಾಗಾಗಿ ತುಂಬಾ ಬರ್ದಿದ್ದೀರಿ. ಮುಂದೊಂದು ನೀವು ಈಗೇನು ಹೇಳಿದ್ರಲ್ಲ, ಒಂದು ಸಮಾಜಕ್ಕೆ ಕೊಡಬೇಕು, ಯುವ ಜನರಿಗೆ ಕೊಡಬೇಕು ಅನ್ನುವಂಥದ್ದು, ಅದು ಏನ್ ಸಿದ್ಧಪಡಿಸಿಕೊಂಡಿದ್ದೀರಿ? ನನ್ನ ತಲೆ ತುಂಬಾ ಐಡಿಯಾಸ್ ಇದೆ. ಒಂದು ಬುಕ್ ಮೊದಲನೇದಾಗಿ ನಾನು ಶಿಕ್ಷಕರ ವೃತ್ತಿಲಿ ಇರೋದು. ಸೊ ಶಿಕ್ಷಣ ವ್ಯವಸ್ಥೆ ಮೇಲೆ ನಂಗೆ ತುಂಬಾ ಸ್ವಲ್ಪ ಏನೋ ಚಿಂತೆ ಮಾಡುವಂಥದ್ದು, ಚಿಂತನೆಗಿರುವಂಥ ವಿಚಾರ. ಸೊ ನಾನು ಮೊದಲನೇ ಪುಸ್ತಕ ಕೊಟ್ರೆ ಈ ಪೋಷಕರಿಗೆ, ಶಿಕ್ಷಕರಿಗೆ, ಮಕ್ಕಳಿಗೆ ಅವರಿಗೆ ಹೆಲ್ಪ್ ಆಗುವಂಥದ್ದು ಕೊಡ್ಬೇಕಂತ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ಆ ಒಂದು ಚಿಂತನೆ ಇದೆ ಅಂತ ಹೇಳಿದ್ರ, ಹೇಳಿ ನಮಗೂ ಸ್ವಲ್ಪ ಯಾವ ತರ ಅಂತ ಹೇಳಿ. ಅದು ಆಕ್ಚುಲಿ ಏನಂದ್ರೆ, ನಾವೆಲ್ಲ ಹಿಂದೆ ಓದುವಾಗ ನಮ್ಗೆ ಇದ್ದಂತ ಏನು ಗುರು ಬಾಂಧವ್ಯನೇ ಬೇರೆ.
ಇವಾಗ ಅದೇನೋ ತುಂಬಾ ಚೇಂಜಸ್ ಆಗಿ ಮಕ್ಕಳು ನಿಜವಾಗ್ಲೂ ಶಿಕ್ಷಣ ಏನ್ ಅನ್ನೋದನ್ನೇ ಎಲ್ಲೋ ಮರ್ತ್ ಬಿಟ್ಟಿದ್ದಾರೆ. ಬೇರೆ ಬೇರೆ ರೀತಿಯಾಗಿ ಮನೆಯವರು ಪೋಷಕರು ಸಹ ಅಷ್ಟೇ ತಮ್ಮ ಮಗುಗೆ ಏನ್ ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ಬರೀ ಅಂಕ ಗಳಿಸ್ತಾ ಇದೆಯಾ ಅಷ್ಟನ್ನ ಮಾತ್ರ ನೋಡ್ತಾ ಇದ್ದಾರೆ. ಸುಮಾರೆಲ್ಲ ಇದೆ, ಅದನ್ನೆಲ್ಲ ನಾನು ಅಂದ್ರೆ ನಿಮ್ಮ ಪ್ರಕಾರ ಒಂದು ಮಗುವಿನಲ್ಲಿ ಇಂಥದೇ ಅನ್ನುವಂತ ಒಂದು ಜ್ಞಾನ ಇರುತ್ತೆ, ಆದ್ರೆ ತಂದೆ ತಾಯಿಗಳು ಅದಕ್ಕೆ ವಿರುದ್ಧವಾಗಿ ಅವರದ್ದು ಏನೋ ಕನಸು ಕಟ್ಟುವಂಥದ್ದು ಅಂತದ್ದು ನಿಜ. ನೀವು ತಿಳ್ಕೊಳ್ಬೇಕು, ಪೋಷಕರು ತಮ್ಮ ಮಗುವಿಗೆ ಏನ್ ಬೇಕು ಅದನ್ನ ತಿಳ್ಕೊಳ್ತಾ ಇಲ್ಲ. ಮಗುವಿನ ದಾರಿ ಯಾವ್ದಂತ ಹೇಳಿ ಅವ್ರ ದಾರಿ ತೋರಿಸ್ಬೇಕೆ ಹೊರತು ಇವ್ರ ದಾರಿಗೆ ಹೇಳ್ಕೊಂಡು ಬರೋದಲ್ಲ ಅನ್ನುವಂತ ಸಂದೇಶ ಕೊಡುವಂತ ಪುಸ್ತಕವನ್ನು ನೀವು ಮಾಡ್ತಾ ಇದ್ದೀರಿ. ನಿಜ, ಇದು ತುಂಬಾ ಒಳ್ಳೇದಿದೆ ನೀವು ಹೇಳಿದ. ಅದಕ್ಕೆ ನನಗೆ ಅದು ಆಸಕ್ತಿ ಮೂಡಿರುವಂತದ್ದು. ಮತ್ತೀಗ ಬೇಕು ಮಕ್ಕಳು ನೋಡಿ, ಈಗ ಕೆಲವು ಪೋಷಕರು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗಾದ್ರೆ ಅರಿವಿದೆ ಅಂತ ಹೇಳ್ಬೋದು, ಮಾಡಬಾರ್ದು ಅನ್ನೋದು ಆದ್ರೂ ಇದ್ದಾರೆ. ಹೊರಗಡೆ ಮಾತಾಡ್ತಾರೆ, ಆದ್ರೆ ಮನೆಯೊಳಗೆ ಬಂದಾಗ ತನ್ನ ಮಗುವಿಗೆ ಮಾತ್ರ ಬಲವಂತ ಮಾಡ್ತಾರೆ, ಹೀಗೆ ಆಗ್ಬೇಕು, ಹಾಗೆ ಮಾಡ್ಬೇಕು, ಇದೇ ಮಾಡ್ಬೇಕಂತ. ನಿಜವಾಗಿ ಖುಷಿ ಆಯ್ತು ನಿಮ್ಮ ಪುಸ್ತಕ ಬಿಡುಗಡೆ ಬಗ್ಗೆ. ಮತ್ತೆ ನಿಮ್ಮ ಕವಿತೆಗಳು ಏನು ಕೇಳುವಂತಹ ಬಯಕೆ ಉಂಟು, ಯಾವ ರೀತಿ ಬರೆದಿದ್ದೀರಿ ಅಂತೇಳಿ. ಮತ್ತು ನೀವು ಕವಿತೆಗಳನ್ನು ಬರೆದಿದ್ದೀರಿ ಅಂತೇಳಿ ಗೊತ್ತಾಯ್ತು. ಈಗ ಲೇಖನ ಬಗ್ಗೆ ಗೊತ್ತಾಯ್ತು ನನಗೆ, ನೀವು ಏನೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದೀರಿ, ಎಂಥದನ್ನು ನೀವು ಸಮಾಜಕ್ಕೆ ಕೊಡ್ತಿದ್ದೀರಂತ. ಹಾಗೆ ನಿಮ್ಮ ಕವಿತೆಗಳ ಬಗ್ಗೆ ಸಹ ಆಸಕ್ತಿ ಉಂಟು. 1-2-3 ಕವಿತೆಗಳು ನಮ್ಮ ವೀಕ್ಷಕರಿಗೋಸ್ಕರ ಓದಿ. ಕವನದ ಶೀರ್ಷಿಕೆ ಶಿಕ್ಷಕ. ಇದು ಎಲ್ಲ ಶಿಕ್ಷಕ ವೃತ್ತಿಯಲ್ಲಿರುವ ಪ್ರೀತಿಯ ಗುರು ಬಾಂಧವರಿಗಾಗಿ. ಶಿಕ್ಷಣವೆಂದರೆ ತಿಳಿಯದ ಜ್ಞಾನ, ಶಿಕ್ಷಣವೆಂದರೆ ತಿಳಿಯದ ಜ್ಞಾನ, ಸಮಾಜಕ್ಕೆ ಇರಲಿ ಸಾಕ್ಷರ ಅಭಿಯಾನ. ಶಿಸ್ತಿನ ಬದುಕಿಗೆ ಇರುವನು ಪೋಷಕ, ಶಿಸ್ತಿನ ಬದುಕಿಗೆ ಇರುವನು ಪೋಷಕ, ಅಜ್ಞಾನವ ಹೋಗಲಾಡಿಸುವ ನಮ್ಮಯ ಶಿಕ್ಷಕ, ಅಜ್ಞಾನವ ಹೋಗಲಾಡಿಸುವ ನಮ್ಮಯ ಶಿಕ್ಷಕ. ಅಂದು ಶಿಷ್ಯರ ಅಂತಿವಾಸಿಗಳನ್ನಾಗಿಸಿದ, ಅಂದು ಶಿಷ್ಯರ ಅಂತಿವಾಸಿಗಳನ್ನಾಗಿಸಿದ, ಶಿಕ್ಷಣವ ಸಮಾವರ್ತನದವರೆಗೆ ಧಾರೆ ಎರೆದ. ಇಂದು ವಿದ್ಯಾರ್ಥಿಗಳಿಗಾಗಿ ಸಂಸಾರದಿ ದೂರ ನೆಲೆಸಿದ, ಇಂದು ವಿದ್ಯಾರ್ಥಿಗಳಿಗಾಗಿ ಸಂಸಾರದಿ ದೂರ ನೆಲೆಸಿದ, ಸುಭದ್ರ ಭವಿಷ್ಯವ ಮಕ್ಕಳಿಗೆ ನೀಡಿದ. ಆತನಲ್ಲಿಲ್ಲ ಯಾವುದೇ ಮೋಹವು, ಆತನಲ್ಲಿಲ್ಲ ಯಾವುದೇ ಮೋಹವು, ಹೃದಯ ವೈಶಾಲ್ಯತೆ ಅವನ ಭಾವವು. ಯಾರಲು ಮಾಡನು ಎಂದಿಗೂ ಭೇದವ, ಯಾರಲು ಮಾಡನು ಎಂದಿಗೂ ಭೇದವ, ಪ್ರತಿ ಜೀವಕ್ಕೂ ಬಿತ್ತುವ ಜ್ಞಾನದ ಬೀಜವ. ಕೆಲವೊಮ್ಮೆ ತಂದೆ ಕೆಲವೊಮ್ಮೆ ತಾಯಿ, ಕೆಲವೊಮ್ಮೆ ತಂದೆ ಕೆಲವೊಮ್ಮೆ ತಾಯಿ, ಕೆಲವೊಮ್ಮೆ ಬಂಧು ಬಳಗ, ಹಲವು ಬಾರಿ ಆಗುವನು ಎಲ್ಲರ ಸ್ನೇಹಿತ, ಹಲವು ಬಾರಿ ಆಗುವನು ಎಲ್ಲರ ಸ್ನೇಹಿತ, ಇರುವನು ಮಕ್ಕಳ ಜೊತೆ ಅನವರತ. ಗುರುವಿನ ಕೃಪೆ ಇರಲು ನಾವೆಲ್ಲರೂ ಧನ್ಯರು, ಗುರುವಿನ ಕೃಪೆ ಇರಲು ನಾವೆಲ್ಲರೂ ಧನ್ಯರು, ತಿದ್ದಿ ತೀಡಿ ಮಾಡಲು ನಮ್ಮನು ಉತ್ತಮರು. ಇವರೇ ನಿರ್ಮಲ ಸಮಾಜದ ಸೃಷ್ಟಿಕರ್ತರು, ಇವರೇ ನಿರ್ಮಲ ಸಮಾಜದ ಸೃಷ್ಟಿಕರ್ತರು. ಸಿಕ್ಕಾಗ ಮರೆಯದಿರಿ, ಸಿಕ್ಕಾಗ ಮರೆಯದಿರಿ ಗುರುವನು ಗೌರವಿಸಲು. ಗುರುವಿನ ಮಹತ್ವವನ್ನು ಹೇಳುವಂತಹ ಕವಿತೆ ಇದು. ಅಂದರೆ ನಿಮ್ಮ ರಕ್ತದ ಕಣಕಣಗಳಲ್ಲಿ ತುಂಬಿಕೊಂಡಿದೆ ಗುರು, ಶಿಷ್ಯ, ಸಮಾಜ ಅನ್ನುವಂಥದ್ದು ಈ ಕವಿತೆಯ ಮೂಲಕ ನೀವು ಹೊರ ಹಾಕಿದ್ರಿ. ಈ ಕವಿತೆ ಅನ್ನುವಂಥದ್ದು ಹೇಗೆ ನಿಮ್ಮಲ್ಲಿ ಬಂತು ಈ ಥರ? ಅಂದರೆ ಈಗ ನಿಮಗೂ ಅನ್ನಿಸಿರ್ಬೋದು, ನಿಮ್ಮದು ಒಂದು ಗುರುಗಳು, ಅವರಿಂದ ಒಂದಿಷ್ಟು ಕಲಿತದ್ದು ಹೇಗೆ ಹೇಳಿ ಅದರ ಬಗ್ಗೆ ಒಂದಿಷ್ಟು. ಅದೇ ನಾನು ಹೇಳಿದೆ, ನನ್ನ ಬಾಲ್ಯದ ದಿನದಲ್ಲಿ ನನಗೆ ಸಿಕ್ಕಿರೋ ಗುರುಗಳು ನಾವು ತುಂಬಾ ಏನೋ ದೇವ್ರನ್ನೋ ತರಾನೇ ಕೈ ಮುಗ್ ನಮಸ್ಕರಿಸುದು, ತಲೆ ಎತ್ತಿ ನೋಡ್ಲಿಕ್ಕೂ ಹೆದರ್ತಿದ್ವಿ. ಆದ್ರೆ ಈಗ ತುಂಬಾ ಬದಲಾವಣೆ ಆಗಿದೆ. ನಮ್ಗೆ ಅವ್ರು ಕೊಟ್ಟ ಶಿಕ್ಷಣ ಈಗ್ಲೂ ನಮ್ಮನ್ನ ಕಾಯ್ತಾ ಇದೆ ಅಂತ ಹೇಳ್ಬೋದು. ಅದೇ ಬದಲಾವಣೆಗಾಗಿ ಇದೊಂದು ಕವನ ಯಾಕೆ ಬರ್ದೆ ಅಂದ್ರೆ, ಎಲ್ಲ ಗುರುವಿಗೆ ಒಂದು ಗೌರವವನ್ನ ಸಮರ್ಪಿಸ್ಲಿಕ್ಕಾಗಿ, ಅವರ ಮಹತ್ವವನ್ನ ತಿಳಿಸ್ಲಿಕ್ಕಾಗಿ, ಹಾಗಾಗಿ ಬರೆದಂತ ಕವನ. ಈಗ ಮುಂದಿನ ಕವನ ಓದುವ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವ. ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.
ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಮೇಡಮ್, ಮೊದಲ ಕವಿತೆ ತುಂಬ ಚೆನ್ನಾಗಿತ್ತು. ಮುಂದಿನ ಇನ್ನೊಂದೆರಡು ಕವಿತೆಗಳನ್ನು ವಾಚನ ಮಾಡಿ. ಓಕೆ. ಕವಿತೆ ಕವನ 2. ಇದು ನನ್ನ ಅಕ್ಕನಿಗಾಗಿ ಬರೆದಂಥದ್ದು. ಶೀರ್ಷಿಕೆ ಅಕ್ಕ. ಪ್ರೀತಿಯ ಅಕ್ಕ, ಜೀವನದ ಅದೆಷ್ಟೋ ವಿಚಾರಗಳ ಹಂಚಿಕೆ ತರಾತುರಿಯಲಿ ನಾ ಇರೋವಾಗಲೇ ನನ್ನಿಂದ ನಿನ್ನ ಬೇರ್ಪಡಿಸಿದ ಆ ದುರ್ವಿಧಿಗೊಂದು ಧಿಕ್ಕಾರ ಇರಲಿ. ಪ್ರತಿ ಖುಷಿಯ ರೂವಾರಿ ಆಗಲು ಬಂದ ನಿನ್ನ ನಾ ಗಮನಿಸಲಿಲ್ಲ ಹಲವು ಬಾರಿ. ನಿರ್ಲಕ್ಷ್ಯದಿ ತೋರಿದ ರೀತಿ, ಆ ರೀತಿಗೊಂದು ಧಿಕ್ಕಾರ ಇರಲಿ. ಮಾಡಿದ ತಪ್ಪಾದರೂ ಏನೆಂದು ತಿಳಿಯೆ ನನ್ನ ಪರೀಕ್ಷಿಸಲೆಂದೇ ಶಿವ ನೆನೆದನೆ ಎಲ್ಲವ. ನಾ ಹೇಗೆ ಸಹಿಸಲಿ ಅಕ್ಕ, ನಿನ್ನ ಹೊರತು ಏನಿತ್ತು ನನಗೆ ಅತಿಯಾಗಿ. ಜೀವ ತೊರೆದು ಅಂಗಾಂಗಗಳ ದಾನಿಯಾದೆ, ನಿನ್ನ ಅಕ್ಷಿಗಳ ಪಡೆದವರಾರು ನಾ ತಿಳಿಯೆ. ಆ ಜೀವವಾದರೂ ಒಮ್ಮೆ ಕಣ್ಮುಂದೆ ಬಂದಿದ್ದರೂ ಸಾಕಿತ್ತು ಎನಗೆ. ನೀ ಇರದ ಜಗದಲ್ಲಿ ನಿನ್ನತನದ ಹುಡುಕಾಟ, ಒಬ್ಬಳೇ ನೀ ನಿಸ್ವಾರ್ಥಿ ಎಂದು ದೇವರಿಗೂ ತಿಳಿದೆ ನಿನ್ನ ಅವನತ್ತಿರ ಕರೆಸಿದ. ಎಲ್ಲ ದೈವಗಳಿಗೂ ಧಿಕ್ಕಾರ ಇರಲಿ. ನನ್ನ ದುಃಖದ ಮಡಿಲಲ್ಲಿ ಯಾರಿಗೂ ಕಾಣದಂತೆ ಅಚ್ಚಳಿಯದೆ ಉಳಿದಿದೆ ನಿನ್ನ ನೆನಪು. ನನ್ನುಸಿರು ನಿಲ್ಲೋವರೆಗೂ ಅದು ಹೀಗೆಯೇ ಶಾಶ್ವತವಾಗಿ ಉಳಿಯೋದು. ತುಂಬ ನೋವು ತುಂಬಿದ ಕವಿತೆ ಇದು. ಕೇಳಿಸ್ಕೊಳ್ಳುವಾಗಲೇ ಭಾರ ಆಯಿತು ಹೃದಯ. ಅದರ ಬಗ್ಗೆ ಕೇಳ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಮ ಕಣ್ಣುಗಳು ಸಹ ತುಂಬಿಕೊಂಡಾಗಲೇ ಅದು ಅರ್ಥ ಮಾಡಿಕೊಳ್ಳುವಂಥದ್ದಂತ ಅಂದ್ಕೊಂಡಿದ್ದೇನೆ. ಆ ಅಕ್ಕನ ಪ್ರೀತಿ ಇನ್ನೂ ತುಂಬಿಕೊಂಡಿದೆ ನಿಮ್ಮಲ್ಲಿ. ಅದರ ಬಗ್ಗೆ ಏನನ್ನು ಹೇಳಲಿಕ್ಕೆ ಆಗೋದಿಲ್ಲ, ವಿಧಿ ಇದೆ ಅಲ್ಲ. ಎಲ್ಲೂ ಹೇಳಿರಲಿಲ್ಲ ಈ ಕವನ, ಅವಳಿಗಾಗಿ ಬರೆದಿರುವಂಥದ್ದು. ಈ ವೇದಿಕೆಯಲ್ಲಿ ಹೇಳಬೇಕನ್ನಿಸ್ತು, ಹೇಳಿದೆ. ಎಷ್ಟು ವರ್ಷ ಆಯಿತು? ನಾನು ಆವಾಗ ನನ್ನ ಮಗಳು ಪ್ರೆಗ್ನೆಂಟ್ ಇರುವಾಗ ಆದದ್ದು. ನನಗೆ 8 ತಿಂಗಳು, ಸರಿಸುಮಾರು 5 ವರ್ಷ ಆಯಿತು. ಸರಿ ಮೇಡಮ್, ಮುಂದಿನ ಕವನ ವಾಚನ ಮಾಡಿ. ಮೂರನೇ ಕವನ. ಕವನದ ಶೀರ್ಷಿಕೆ ತಂಗಾಳಿ. ತಂಪಾಗಿ ಬೀಸುತ್ತಿದೆ ಇತ್ತ ಲತೆ ಕಡೆಗೆ, ತಂಪಾಗಿ ಬೀಸುತ್ತಿದೆ ಇತ್ತ ಲತೆ ಕಡೆಗೆ, ಎಲ್ಲಿಂದಲೋ ಜಾರಿ ಬಂದ ತಂಗಾಳಿ, ಎಲ್ಲಿಂದಲೋ ಜಾರಿ ಬಂದ ತಂಗಾಳಿ. ಮನಕ್ಕಿನ್ನಷ್ಟು ಮುದ ನೀಡುತ್ತಿದೆ ಮೆತ್ತ, ಮನಕ್ಕಿನ್ನಷ್ಟು ಮುದ ನೀಡುತ್ತಿದೆ ಮೆತ್ತ, ಬಂದು ಮೆಲ್ಲಗೆ ಬಿಸಿಯುಸಿರ ಸೋಕಿಸಿ, ಬಂದು ಮೆಲ್ಲಗೆ ಬಿಸಿಯುಸಿರ ಸೋಕಿಸಿ. ಯಾವುದೇ ಬೇಗೆ ಆಗುತ್ತಿಲ್ಲ ದಗೆ ಮೊದಲೇ ಇಲ್ಲ, ಯಾವುದೇ ಬೇಗೆ ಆಗುತ್ತಿಲ್ಲ ದಗೆ ಮೊದಲೇ ಇಲ್ಲ. ಇದಾವ ಥರದ ಅನುಭವ ತಿಳಿಯದು, ಇದಾವ ಥರದ ಅನುಭವ ತಿಳಿಯದು. ಹಲವರನ್ನು ಸಂಧಿಸಿ ಬರುವ ಸಿಹಿಗಾಳಿಯೇ, ಹಲವರನ್ನು ಸಂಧಿಸಿ ಬರುವ ಸಿಹಿಗಾಳಿಯೇ, ಎನಗೀಗ ತಂಗಾಲನ ಹಿಡಿಯುವ ಬಯಕೆ, ಎನಗೀಗ ತಂಗಾಲನ ಹಿಡಿಯುವ ಬಯಕೆ. ದಯಮಾಡಿ ಸರಿಯದಿರು ಕೆಲ ಸಮಯ, ದಯಮಾಡಿ ಸರಿಯದಿರು ಕೆಲ ಸಮಯ, ಆ ಮಡಿಲ ಸೆರೆಯಾಗಿಸಿ ಮತ್ತೆ ಜಾರು ಮುಂದಕ್ಕೆ, ಆ ಮಡಿಲ ಸೆರೆಯಾಗಿಸಿ ಮತ್ತೆ ಜಾರು ಮುಂದಕ್ಕೆ. ಧನ್ಯವಾದ. ಚೆನ್ನಾಗಿತ್ತು ಮೇಡಮ್ ಕವಿತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವೇ ಹೇಳಿ ಕವಿತೆ ಬಗ್ಗೆ. ಇದು ತಂಗಾಳಿ ಅಂದರೆ ಇದು ಯಾವಾಗ ಬರ್ದೆ ಅಂದರೆ ಏನೋ ಒಂದು ಸ್ವಲ್ಪ ಖುಷಿಯಾಗಿರುವಾಗ, ಆ ಮೊಮೆಂಟಲ್ಲಿ ಏನೋ ಒಂದು ಒಳ್ಳೆ ವಾತಾವರಣ ಇರುವಾಗ ಬರ್ದಿರುವಂಥದ್ದು. ಅದೇ ರೀತಿ ತಂಗಾಳಿ ನಿಮ್ಮಲ್ಲಿ ಬೀಸ್ತಾ ಇರಲಿ ಅಂತ ಹಾರೈಸ್ತೇನೆ. ಯಾಕಂದರೆ ಆಗ ಮೊದಲ ಕವನ ಓದಿದಾಗ ತುಂಬ ದುಃಖಿತರಾದ್ರಿ. ಅದನ್ನು ಬಿಟ್ಟು ಹಾಕಿ ಈಗ ನೀವು ಯಾವಾಗಲೂ ಈ ಥರ ತಂಗಾಳಿಯಲ್ಲಿ ಆ ತಂಪನ್ನು ಅನುಭವಿಸ್ತೀರಿ ಅಂತೇಳಿ ಹೇಳ್ಬಿಡ್ತೀನಿ. ಆಮೇಲೆ ಈ ಕವಿತೆಗಳನ್ನೆಲ್ಲ ಈಗ ಲೇಖನದ ಒಂದು ಸಂಕಲನ ತರಬೇಕು ಅಂದ್ಕೊಂಡಿದ್ದೀರಿ. ಕವಿತೆಗಳ ಬಗ್ಗೆ ಏನು ಅಂದ್ಕೊಂಡಿದ್ದೀರಿ?
ಕವಿತೆ ನಾನು ಅದನ್ನ ತಂದ ಮೇಲೇನೆ ತರುವಂತ ಕವಿತೆಗಳಿದಾವೆ ಈಗ ನಿಮ್ಮ ಹತ್ರ? ಒಂದು ಮೊಬೈಲ್ ಅಲ್ಲಿ ಒಂದು 30 ಇರ್ಬೋದು, ಪುಸ್ತಕದಲ್ಲಿ ಅಲ್ಲೆಲ್ಲ ಗೀಚಿದು ಒಂದು 40-50 ಇರ್ಬೋದು. ಅದೇ ಅಂದ್ರೆ ನಿಮ್ಮದು ಆ ಸಂಕಲನ ಪ್ರಕಟಗೊಂಡ ನಂತರ ಇದನ್ನು ನೀವು ಪ್ರಕಟಿಸುವಂತದ್ದು. ಕವನ ಅಂದ್ರೆ ಏನಾಗತ್ತಂದ್ರೆ ಎಲ್ಲ ಬಿಡುಗಡೆ ಮಾಡ್ತಾರೆ, ಬಟ್ ಅದನ್ನ ಕವಿ ಪ್ರಿಯರು ಇರ್ತಾರೆ, ಕವಿಯರು ಅಥವಾ ಸಾಹಿತ್ಯಾಸಕ್ತರು ಅವ್ರು ಮಾತ್ರ ಒಂದ್ ಸ್ವಲ್ಪ ಓದ್ತಾರೆ, ಎಲ್ಲ ಓದಲ್ಲ, ಎಲ್ಲರೂ ಓದುದಿಲ್ಲ. ಆಮೇಲೆ ಅದೆಲ್ಲೋ ಸೈಡ್ ಅಲ್ಲಿ ಇರುತ್ತೆ. ಅದಕ್ಕಾಗಿ ಕೆಲವೊಂದು ಅರ್ಥ ಆಗುದಿಲ್ಲ ಅಂತಾರೆ. ಒಂದು ಕವಿತೆ ಅಂದಾಗ ಅಲ್ಲಿ ಕವಿಯ ಭಾವನೆಗಳಿರ್ತವೆ, ಅದು ಎಲ್ರಿಗೂ ಅರ್ಥ ಆಗುದಿಲ್ಲ. ಯಾವ ರೀತಿ ಭಾವನೆ ಅಂದ್ರೆ ಅದನ್ನು ಬೇರೆ ಬೇರೆ ಆಗಿ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಈಗ ಸರಳವಾಗಿದ್ರೆ ಅರ್ಥ ಆಗುವಂತದ್ದು, ಇಲ್ಲ ಒಳಾರ್ಥಗಳು ಇದ್ರೆ ಖಂಡಿತವಾಗಿ ಆಗುದಿಲ್ಲ. ಹಾಗಾಗಿ ಕೆಲವರು ಹೇಳುದಿದೆ, ಕವಿತೆಗಳನ್ನು ಯಾರು ಓದುವರಿಲ್ಲ ಅಂತ, ಓದ್ಬೇಕಂದ್ರೆ ಅರ್ಥನೂ ಆಗ್ಬೇಕು ಅಂತ ಹೇಳಿ. ನಿಜ ಸಂಗತಿ ಸಹ ಅದೇ. ಹೌದು, ಮತ್ತೆ ಕವನ ಅಂದ್ರೆ 1 by 1 ಓದುವಾಗ ಸ್ವಲ್ಪ ಬೋರ್ ಅನ್ಸೋದೆಲ್ಲ ಇರುತ್ತೆ. ಹೌದು, ಇದು ಹೆಚ್ಚಂದ್ರೆ ಈ ಟೀಚರ್ ಗಳಿಗೆ ಸರಿ. ಕ್ಲಾಸ್ ಅಲ್ಲಿ ಪುಸ್ತಕದಲ್ಲಿ ಏನಾದ್ರು ಪ್ರಕಟಗೊಂಡ್ರೆ ಅದನ್ನ ಟೀಚರ್ ಬಿಡಿಸಿ ಬಿಡಿಸಿ ಹೇಳುವಾಗ ಎಲ್ರಿಗೂ ಅರ್ಥ ಆಗುತ್ತೆ. ಯಾಕಂದ್ರೆ ಕವಿತೆ ಅನ್ನೋದೇನು ಸಾಮಾನ್ಯವಲ್ಲ, ಎಷ್ಟೋ ಪುಸ್ತಕಗಳನ್ನು ಬರೀಬಹುದು ಒಂದು ಕವಿತೆಯನ್ನು ಬರ್ದಿದ್ದಾರೆ, ತುಂಬಾ ಜನ ಬರ್ದಿದ್ದಾರೆ. ಅದೇ ಅದು ಸಾಹಿತ್ಯಾಸಕ್ತರು, ಕವಿ ಮನಸ್ಸುಗಳು. ಕವಿತೆ ಅಂದ್ರೆ ಯಾವಾಗ್ಲೂ ಸೊಗಸೆ ಸುಂದರನೆ ತುಂಬಾ ಇರುತ್ತೆ. ಅದರಲ್ಲಿ ವಿಷಯಗಳು ಪುಟಾನುಗಟ್ಲೆ ಹೇಳುವುದನ್ನು ಚಿಕ್ಕದಾಗಿ ನಾವು ಬರೆಯುವಂತದ್ದು. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೂ ಆ ತರ ಮನಸ್ಸು ಇರ್ಬೇಕಾಗತ್ತೆ. ಅದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಏನಾದ್ರು ಅಂತ ಒಳ್ಳೆಯ ಕವನಗಳಿದ್ರೆ ಮಕ್ಕಳು ಆಸಕ್ತಿಯಿಂದ ಕೇಳ್ತಾರೆ, ಯಾಕಂದ್ರೆ ಟೀಚರ್ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಈಗ ನೀವು ಕವಯಿತ್ರಿಯಾಗಿ ಗುರುತಿಸಿಕೊಂಡಿದ್ದೀರಿ, ಹಾಗೆ ಏನಾದ್ರೂ ಸನ್ಮಾನಗಳು ಇಲ್ಲ ಗೌರವ ಅಂತದೇನಾದ್ರೂ ನಡೆದಿದೆಯಾ? ಗೌರವ ಅಂದ್ರೆ ಅದೇ ಪ್ರತಿಭಾ ಪರಿಷತ್ ಅಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಗಿದೆ. ಅದನ್ನ ಬಿಟ್ಟರೆ ಈ ಕವಿಗೋಷ್ಠಿ, ಎಲ್ಲ ಕವಿಗೋಷ್ಠಿಲಿ ಕರೆದ್ರೆ ಕವನ ವಾಚನ ಅತ್ಯುತ್ತಮ ಆತರ ಎಲ್ಲ ಇದ್ರೆ ಅದೆಲ್ಲ ಅಭಿನಂದನಾ ಕಾರ್ಯಕ್ರಮ ಆಗಿದೆ. ಈಗ ನಮ್ಮ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಎಲ್ಲ ನೀವು ಏನ್ ಹೇಳ್ತೀರಿ? ಅದ್ ನಿಜವಾಗ್ಲೂ ಒಂದು ಉತ್ತಮವಾದ ವೇದಿಕೆ. ಯಾಕಂದ್ರೆ ಎಷ್ಟೋ ಜನರ ಹತ್ರ ಹೇಳ್ತಾರಲ್ಲ, ತುಂಬಾ ಇನ್ನು ಇವಾಗ ಹೊರಗಡೆ ಬಾರದೇ ಇರುವಂತ ಟ್ಯಾಲೆಂಟ್ಸ್ ಕೂಡ ಇದೆ. ಎಷ್ಟೋ ಜನ ಬರೀತಾರೆ, ಅಂದ್ರೆ ಅವರು ಜಾಸ್ತಿ ಜಾಲತಾಣಗಳಲ್ಲಿ ಇರಲ್ಲ. ನಾನು ಇರಲ್ಲ, ನಾನು ಇದ್ರೆ ವಾಟ್ಸಪ್ ಮಾತ್ರ. ಬೇರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಆಧಾರ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ಬರಿಬೇಕು, ನಾನು ಹೊರಗಡೆ ಹೋಗಬೇಕು, ಸಮಾಜದಲ್ಲಿ ಬೆರಿಬೇಕು ಅನ್ನುವಂಥ ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ. ಆದ್ರೆ ನೀನು ಮನೆಯಲ್ಲೇ ಕೂತಿರ್ಬೇಕು ಅನ್ನುವಂಥವರು ಈಗಿನ ಕಾಲದಲ್ಲಿ ಇದ್ದಾರೆ. ಯಾಕಂದ್ರೆ ಕೆಲವೊಂದು ಕವಯಿತ್ರಿಯರ ಪರಿಚಯದಾಗ ಹೇಳಿದಿದೆ, ಅಂದ್ರೆ ಮೊಬೈಲ್ ಅನ್ನು ಬಳಸಲಿಕ್ಕೆ ಬಿಡುವುದೇ ದೊಡ್ಡ ವಿಷಯ. ಕೆಲವರು ಅದನ್ನು ಸಹ ಕದ್ದು ಮುಚ್ಚಿ ಅದನ್ನು ಬಳಸುವಂತವರು ಇದ್ದಾರೆ ನಮ್ಮ ಸಮಾಜದಲ್ಲಿ. ಅವರಿಂದ ಅಷ್ಟು ಚಂದದ ಸಾಹಿತ್ಯಗಳು ಹೊರಹೊಮ್ತಾ ಇದೆ, ಬೇರೆ ಹೆಸರಾಕಿ ಬರೀತಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ನಿಜವಾಗಿ ವರದಾನ ಅಂತವರಿಗೆ, ಮೂಲೆಯಲ್ಲಿ ಕೂತಿದ್ದವರಿಗೆ ಅಂತ ಹೇಳ್ಬೋದು. ಇನ್ನೇನ್ ಹೇಳ್ತೀರಿ ಅದ್ರ ಬಗ್ಗೆ? ಮೊಬೈಲ್ ಅಂದ್ರೆ ಏನ್ ಅನ್ಕೊಳ್ತಾರಂದ್ರೆ ಹೆಚ್ಚಿನವರು, ಈಗ ಸ್ವಲ್ಪ ಹಿರಿಯರೆಲ್ಲ ಮೊಬೈಲ್ ಅಂದ್ರೆ ಸುಮ್ನೆ ಮಾತಾಡುದು, ಅನ್ಕೊಂಡಿರ್ತಾರೆ. ಅದ್ರಲ್ಲಿ ಬೇರೆ ಬೇರೆ ಏನು ತುಂಬಾ ಉಪಯೋಗ ಆಗುತ್ತೆ, ಅದು ಅಷ್ಟೊಂದು ಯೋಚನೆ ಮಾಡ್ಲಿಕ್ಕೆ ಅಂದ್ರೆ ಗೊತ್ತಿಲ್ಲ ಏನು ಅಂತ ಹೇಳಿ. ನನ್ಗನ್ಸಿದ ಪ್ರಕಾರ ನಾವೆಲ್ಲ ಚಿಕ್ಕದಿದ್ದ ಕತೆ ಪುಸ್ತಕ ಓದಿದ್ರೆ ಬೈತಿದ್ರು. ಚಿಕ್ಕವರಿದ್ದಾಗ ಕತೆ ಪುಸ್ತಕ ಓದಿ ಹಾಳಾಗ್ತಾರೆ, ಶಾಲೆ ಪುಸ್ತಕ ಓದು ಅಂತ ಹೇಳ್ತಿದ್ರು. ನನ್ಗೀಗ ಎಲ್ರು ಮೊಬೈಲ್ ಎತ್ತಬೇಡ ಅಂತ ಮಕ್ಕಳಿಗೆ ಹೇಳುವಾಗ ನಂಗೆ ಅದೇ ನೆನಪು ಬರುತ್ತೆ. ನಾವು ಚಿಕ್ಕವರಿದ್ದಾಗ ಕತೆ ಪುಸ್ತಕನೂ ಓದೋದಿಲ್ಲ, ಆದ್ರೂ ಸಹ ಅದ್ರಲ್ಲೂ ಕೆಲವೊಂದು ಬೇಕಾಗಿದ್ದಾರೆ ಅವರು. ಅಂದ್ರೆ ಕೆಲವು ಮಕ್ಕಳು ಇರ್ಬೋದು ಏನೆಲ್ಲ ನೋಡಿದ್ರೆ, ಹೆಚ್ಚಿನ ಮಕ್ಕಳು ನಾನು ನೋಡಿದ ಪ್ರಕಾರ ತಮಗೆ ಏನ್ ಬೇಕು ಅದರಿಂದ ಹುಡುಕ್ತಾರೆ, ಜ್ಞಾನ ಸಂಪಾದನೆ ಮಾಡ್ತಾರಂತಾನೆ ಹೇಳಿ. ಕೆಲವು ಮಕ್ಕಳು ನಾವು ಓದುವಾಗ ಎಲ್ಲರಲ್ಲೂ ಏನೊಂದು ಕ್ಯೂರಿಯಾಸಿಟಿ, ಕತೆ ಪುಸ್ತಕ ಅಂದ್ರೆ ಅಷ್ಟು ಇಷ್ಟ. ಹೌದೌದು. ಇವಾಗಿನ ಹೆಚ್ಚಿನ ಮಕ್ಳೇ ನನ್ಗೆ ಸಿಕ್ಕಿದ್ ನನ್ ಮಕ್ಳು ಕೇಳಿದ್ರೆ, ಕತೆ ಪುಸ್ತಕ ಇದ್ಯಾ? ಇಲ್ಲ, ಲೈಬ್ರರಿಯಿಂದ ಕೊಡುದು ನಾವು. ಹೌದು ಹೌದು ಹೌದು. ಆಸಕ್ತಿಯನ್ನು ನೀವು ಮಕ್ಕಳಲ್ಲಿ ಬೆಳೆಸ್ತಾ ಇದ್ದೀರಿ, ಓದುವಂತ ಆಸಕ್ತಿಯನ್ನು ಬೆಳೆಸ್ತಾ ಇದ್ದೀರಿ. ಈಗ ಈ ಓದುವುದು ಬರೆಯುವುದು ಅದು ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಆಸಕ್ತಿ ಇದೆ? ಬೇರೆ ಸಂಗೀತ, ನೃತ್ಯ, ಮತ್ತೆ ಯೋಗ, ಒಟ್ಟಲ್ಲಿ ಬಹುಮುಖ ಪ್ರತಿಭೆ ಎಲ್ಲನೂ ಇದೆ. ಎಲ್ಲದರಲ್ಲೂ ಆಸಕ್ತಿ ಇದೆ ನಿಮ್ಗೆ? ಆಸಕ್ತಿ ಇದೆ, ಅವಕಾಶನೂ ಸಿಕ್ಕಿದೆ. ಹೌದು. ಈಗ ಒಂದು ಶಿಕ್ಷಕಿ ಆಗ್ಬಿಟ್ಟು ನಮ್ಮ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರದು ಅದೇ ಗೋಳು, ಮಕ್ಕಳು ಓದೋದಿಲ್ಲ ಕಲಿಯೋದಿಲ್ಲ ಅಂದಾಗ. ಆದರೆ ಒಂದು ಶಿಕ್ಷಕಿ ಅಂದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮ ದೃಷ್ಟಿಯಲ್ಲಿ? ಈಗಿನ ಮಕ್ಕಳು ಹೇಗಿದ್ದಾರೆ? ನಾನು ಅದೇ ಶಿಕ್ಷಕಿಯಾಗಿ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಕಲಿಕೆ ಬರೀ ಅಂಕಕ್ಕೆ ಸೀಮಿತವಾದ ವಿಷಯ ಅಲ್ಲ.
ನಮ್ಮ ಮಕ್ಕಳು ಶಾಲೆಗೆ ಬರುವಾಗಲೇ ಪೋಷಕರು ಹೇಳಿರ್ತಾರೆ, ಇಲ್ಲ ನಿಂಗೆ ಇಷ್ಟು ಮಾರ್ಕ್ಸ್ ಬರಬೇಕು, ಹೀಗೆ ಆಗಿದೆ. ಮಾರ್ಕ್ಸಿಗೋಸ್ಕರ ಮಗು ಶಾಲೆಗೆ, ಅದನ್ನ ಹೊರತುಪಡಿಸಿ ಮಗು ಕಲಿಕೆಗೆ ಜ್ಞಾನಕ್ಕೆ ಅಂತ ಬರಬೇಕು. ಯಾವಾಗ ಮಗು ನಾನಿಲ್ಲ ಇದನ್ನ ಕಲಿಬೇಕು, ನನ್ಗಿದು ಪೂರ್ತಿಯಾಗಿ ತಿಳಿಬೇಕು, ಇದಕ್ಕಿಂತ ಜಾಸ್ತಿ ತಿಳ್ಕೋಬೇಕು ಅಂದ್ರೆ ಹತ್ತಿರ ಅಂದ್ರೆ ಶಿಕ್ಷಕರನ್ನ ಕೇಳ್ಬೋದು. ಅಂತಹ ಯೋಚನೆ ಪ್ರತಿ ಮಗುವಿಗೂ ಬಂದಾಗ ಮೋಸ್ಟ್ಲಿ ನಮ್ಮ ಸಮಾಜ ಒಂದು ಏನು ಬಲಶಾಲಿಯಾದ ಆದ್ರೆ ಆ ಯೋಚನೆ ಬರೋ ಹಾಗೆ ಮಾಡೋದು ಅದೇ ನಾನು ಹೇಳಿದ ಅದೇ ಎಷ್ಟೇ ಮಾಡಿದ್ರು ಎಲ್ಲರನ್ನ ತಲುಪ್ಲಿಕ್ಕೆ ಆಗುದಿಲ್ಲ. ಹೌದು, ಹಾಗಾಗಿ ಹೆಚ್ಚಿನದಾಗಿ ಪೋಷಕರ ಪಾಲು ಶಿಕ್ಷಕರ ಪಾಲು ಇದ್ದೇ ಇರುತ್ತೆ. ಪೋಷಕರು ಬಿಸಿ ಅಂತ ಇರ್ತಾರೆ, ಈಗಿನ ಕಾಲದಲ್ಲಿ ದುಡಿಮೆ ಮುಖ್ಯ ಅಂತಾರೆ. ಶಿಕ್ಷಕರು ಎಲ್ಲವನ್ನು ನಾವು ಕಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಈ ತರ ಇದೆ. ಇದನ್ನು ಹೇಗೆ ಮುಂದಕ್ಕೆ ಬರೋದು, ಯಾವ ತರ ಮಾಡೋದು ಗೊತ್ತಿಲ್ಲ. ಆದ್ರೂ ಸಹ ಕಲಿಯುವಂತ ಮಕ್ಕಳು ಕಲಿತಾರೆ, ಜ್ಞಾನ ಗಳಿಸುವಂತವ್ರು ಗಳಿಸ್ತಾ ಇದ್ದಾರೆ. ಅದೇ ಉಳಿದ ಮಕ್ಕಳು ಇಲ್ಲ, ಹಾಗೆ ಅಂಕ ಪಾಸ್ ಆಗುದು ಮುಗೀತು ಅಷ್ಟೇ. ಈಗ ಸ್ವಲ್ಪ ಅಂಕ ತಕೊಳ್ಳೋದು ಸಹ ಸುಲಭ ಅಂತ ಅನಿಸ್ತಿದೆ. ಹೌದು, ಅಂಕಗೋಸ್ಕರನೇ ಕೆಲವೊಂದು ಕಲಿಸುವಂತದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಮತ್ತೆ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳಿಕ್ಕೆ ಇಷ್ಟಪಡ್ತೀರಿ, ನಮ್ಮ ಸ್ಪಂದನ ವಾಹಿನಿಯವರೇ ವೀಕ್ಷಕರಿಗೆ? ಯಾವ್ದು ಜನರಲ್ ಆಗಿ ಏನಾದರೂ ಜನರಲ್ ಆಗಿ ನಾನು ಟೀಚರ್ ಆಗಿ ಶಿಕ್ಷಕಿಯಾಗಿ ಹೇಳುವುದೇನೆಂದರೆ, ಪೋಷಕರು ಆಗಲಿ ಶಿಕ್ಷಕರಾಗಲಿ ಮಗುವಿನ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಸಮಾಜಕ್ಕೆ ಒಂದು ಉತ್ತಮ ಮಾದರಿಯನ್ನು ಕೊಡಬೇಕು. ಎರಡೂ ಕಡೆಯಿಂದ ಏನು ಒಂದು ಸಪೋರ್ಟ್ ಸಿಗಬೇಕು ಮಗುವಿಗೆ. ಇನ್ನು ಕವಯಿತ್ರಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ, ಸಾಹಿತ್ಯಗಳು ಬೇಕು ಮಕ್ಕಳಿಗೆ, ಎಲ್ರಿಗೂ ಬೇಕು. ತುಂಬ ವಿಚಾರವನ್ನು ನಾವು ತಿಳ್ಕೊಬೋದು ಅದರಿಂದ. ಪುಸ್ತಕ ಓದಿದ್ರು ಹಿಂದೆ ಹೇಳ್ತಿದ್ರಲ್ಲ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಸೊ ಎರಡರಿಂದನೂ ನಮ್ಮ ಜೀವನ ಒಂದು ಸರಿಯಾದ ದಾರಿಗೆ ಹೋಗ್ತದೆ ಅಂತ ಹೇಳ್ಬೋದು. ಹೆಚ್ಚಿನದನ್ನು ಕಲಿತೇವೆ. ಹಾಗಾಗಿ ಪ್ರತಿಯೊಬ್ಬರು ಸಾಹಿತ್ಯದ ಕಡೆಗೆ ಆಸಕ್ತಿಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜ, ಈ ಸಾಹಿತ್ಯವನ್ನು ಓದಿದಾಗ ಸಹ ಪೋಷಕರಿಗೂ ಗೊತ್ತಾಗ್ಬೋದು ಮಕ್ಕಳನ್ನ ಹೇಗೆ ಬೆಳೆಸಬಹುದು ಅಂತೇಳಿ ಅಲ್ವಾ. ಶಿಕ್ಷಕರಿಗೂ ಅದು ಅನುಕೂಲ. ಕೊನೆಗೆ ಮಕ್ಕಳು ಸಮೇತ ಪುಸ್ತಕದಿಂದ ತುಂಬ ಕಲಿಬಹುದು ಅಂತೇಳಿ. ಯಾಕಂದ್ರೆ ಆಗಿಂದ ನಮ್ಗೆ ಅದೊಂದು ಪ್ರಶ್ನೆ ಇತ್ತು, ಹೇಗೆ ಇದು ಮುಂದಕ್ಕೆ ಬರ್ತಾರೆ, ಯಾವ ಥರ ಮಕ್ಕಳನ್ನು ಬೆಳೆಸ್ಬೋದು ಅಂದರೆ ಸಾಹಿತ್ಯ ಸಹ ಒಂದು ದಾರಿ ಅಂತೇಳಿ ಹೇಳ್ಬೋದು. ಮತ್ತು ಈಗ ನಮ್ಮ ಬದುಕಿನಲ್ಲಿ, ಈಗ ನಿಮ್ಮ ಬದುಕಿನಲ್ಲಿ ಹೇಳ್ಬೋದು, ತುಂಬ ಜನ ಇರ್ತಾರೆ, ಒಬ್ಬರೇ ನಾವೇನು ಬದುಕೋದಿಲ್ಲ, ಯಾರಾದರೂ ಪ್ರೋತ್ಸಾಹ ಸಹಾಯ ಏನಾದರೂ ಇದ್ದೇ ಇರುತ್ತೆ. ಅಂಥವ್ರಿಗೆ ಯಾರಿಗಾದರೂ ಧನ್ಯವಾದ ಏನಾದರೂ ಹೇಳಲಿಕ್ಕೆ ಅಪೇಕ್ಷಿಸ್ತೀರಾ? ಧನ್ಯವಾದ ತುಂಬ ಜನ ಇದ್ದಾರೆ. ನಾನು ಮೈಸೂರು ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಇದರ ಅಧ್ಯಕ್ಷರು ಶ್ರೀ ಪಿ ಮಹೇಶ್ ಸರ್, ಹಾಗೆ ಇಡೀ ಒಂದು ತಂಡಕ್ಕೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಬಿಟ್ಟು ನನ್ನ ಫ್ಯಾಮಿಲಿ ಎಲ್ಲ ಮೆಂಬರ್ಸಿಗೂ ಕೂಡ, ಹಾಗೆ ನನ್ನ ಶಾಲೆಯ ನನ್ನ ಜೊತೆ ಇರುವಂಥ ಎಲ್ಲ ಶಿಕ್ಷಕ ಬಳಗಕ್ಕೆ, ಮುಖ್ಯೋಪಾಧ್ಯಾಯರಿಗೆ, ಇನ್ನೊಬ್ರು ರಿಟೈರ್ಡ್ ಆಗಿ ಹೋದ್ರು ವಿಶಾಲಾಕ್ಷಿ ಮೇಡಮ್ ಅಂತ, ಅವ್ರು ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೂಡ. ಹಾಗೆ ಹಲವಾರು ವೇದಿಕೆಗಳಲ್ಲಿ ನನ್ನ ಕರೆದು ಸಪೋರ್ಟ್ ಮಾಡುವಂಥ ಎಲ್ಲ ನನ್ನ ಕವಿ ಮಿತ್ರರಿಗೂ ಸಹ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಇಷ್ಟು ಹೊತ್ತು ನಿಮ್ಮೊಂದಿಗೆ ಕೂತ್ಕೊಂಡು ಮಾತಾಡಿಕೊಂಡು ತುಂಬ ಖುಷಿ ಆಯಿತು. ಅನೇಕ ವಿಷಯಗಳು ನಮಗೆ ತಿಳಿದವು. ಹೀಗೆ ನಿಮ್ಮ ಸಾಹಿತ್ಯ ಆಸಕ್ತಿ ಮುಂದುವರಿಲಿ, ಸಮಾಜಕ್ಕೆ ಬೇಕಾದಂಥ ಒಳ್ಳೆಯ ಇನ್ನೂ ಕೃತಿಗಳು ನಿಮ್ಮಿಂದ ಹೊರಬರಲಿ ಅಂಥೇಳಿ ನಿಮಗೆ ಹಾರೈಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇದು ಇಂದಿನ ಕವಿ ಸಮಯ. ಕಿರಿಯ ಹಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.